ಮಡಿವಾಳ ಸಂಘ ರಿಜಿಸ್ಟರ್ ವತಿಯಿಂದ ದಿನಾಂಕ 22/5/2022 ಭಾನುವಾರ ಮಡಿವಾಳ ಬೃಹತ್ ಜನಜಾಗೃತಿ ಸಮಾವೇಶವು ತುಮಕೂರಿನ ಹೆಗ್ಗೆರೆ ಸಮೀಪವಿರುವ ಸಿದ್ಧಾರ್ಥ ಮೆಡಿಕಲ್ ಕಾಲೇಜ್ ಪಕ್ಕ ಮೈದಾನದಲ್ಲಿ ನಡೆಯಲಿದ್ದು, ಸಮಾವೇಶದಲ್ಲಿ ಭಾಗವಹಿಸುವ ಕುರಿತು ತಿಪಟೂರಿನ ವಿದ್ಯಾನಗರದಲ್ಲಿರುವ ಮಡಿವಾಳ ಸಮುದಾಯ ಭವನದಲ್ಲಿ ಶ್ರೀ ಮಾಚಿದೇವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಸಲ್ಲಿಸಿ ಕರಪತ್ರವನ್ನು ಬಿಡುಗಡೆಗೊಳಿಸಿ ರಾಜ್ಯಾಧ್ಯಕ್ಷ ಸಿ ನಂಜಪ್ಪ, ಮಹಿಳಾ ಜಿಲ್ಲಾಧ್ಯಕ್ಷೆ ಭವ್ಯ ಲೋಕೇಶ್ ಮತ್ತು ಯುವ ಸಂಚಾಲಕ ಬಿಎನ್ ಮೋಹನ್ ರಾಜ್ ಮಾತನಾಡಿದರು. ರಾಜ್ಯ ಕಾರ್ಯದರ್ಶಿಗಳಾದ ಯಲ್ಲಪ್ಪ ಮಯೂರಿ, ಉಪಾಧ್ಯಕ್ಷ ರಾಜಣ್ಣ, ನಿರ್ದೇಶಕರಾದ ಶ್ವೇತಾ, ಪಾರ್ವತಮ್ಮ ಮತ್ತು ಜಿಲ್ಲಾ ಅಧ್ಯಕ್ಷ ಲಕ್ಷ್ಮಣ್ ಸೇರಿದಂತೆ ತಾಲೂಕು ಮಹಿಳಾ ಘಟಕದ ಪದಾಧಿಕಾರಿಗಳು ಮತ್ತು ಸ್ತ್ರೀ ಶಕ್ತಿ ಸಂಘದ ಪದಾಧಿಕಾರಿಗಳು ಹಾಗೂ ಸಮಾಜದ ಮುಖಂಡರು ಹಾಜರಿದ್ದರು. ಏನು 22ನೇ ತಾರೀಕು ತುಮಕೂರಿನಲ್ಲಿ ಅದರ ಪೂರ್ವಭಾವಿ ಸಭೆ ಇವತ್ತು ಚಿತ್ತೂರಿನಲ್ಲಿ ಅಲ್ಲಿಗೆ ನಮ್ಮ ಎಲ್ಲ ಕುಲಬಾಂಧವರು ಆ ಸಭೆಗೆ ಭಾಗವಹಿಸಿ ಎಲ್ಲರೂ ನಾವು ಸಮಾವೇಶಕ್ಕೆ ಬರ್ತೀವಿ, ಎಲ್ಲರೂ ಒಗ್ಗಟ್ಟಾಗಿದ್ದೀವಿ. ನಮ್ಮ ಚಿತ್ತೂರಿನ ಒಗ್ಗಟ್ಟನ್ನ ಇವತ್ತು ತೋರಿಸಿದ್ದಾರೆ. ಎಲ್ಲರೂ ಒಗ್ಗಟ್ಟಾಗಿ ಸಮಾವೇಶಕ್ಕೆ ಹೋಗ್ತಿದ್ದೀವಿ. ಆ ಸಮಾವೇಶನ ಎಲ್ಲ ನಮ್ಮ ಡಿಸ್ಟಿಕ್ಕಲ್ಲೇ, ನಮ್ಮ ತುಮಕೂರು ಡಿಸ್ಟಿಕ್ಕಲ್ಲೇ ನಡೀತಿರೋದ್ರಿಂದ ನಮಗೆಲ್ಲ ಇದೊಂದು ಸಂತೋಷದ ವಿಚಾರ ಕೂಡ. ಹಾಗೆ ಆ ಸಮಾವೇಶನ ಯಶಸ್ವಿ ಮಾಡೋದಕ್ಕೆ ನಮ್ಮ ಜಿಲ್ಲೆಯ ಜನರು ಹೆಚ್ಚು ಸಹಕಾರನ ಕೊಡಬೇಕು ಅಂತ ಕೇಳ್ಕೊಂತ ಈ ಸಮಾವೇಶಕ್ಕೆ ನಮ್ಮ ಜಿಲ್ಲಾಧ್ಯಕ್ಷರಾದ ಸಿ ಮಂಜಪ್ಪ ಸರು, ಹಾಗೆ ನಮ್ಮ ಜನಾಂಗದ ಎಲ್ಲ ರಾಜಕೀಯ ಮುಖಂಡರುಗಳು ಹಾಗೂ ಎಲ್ಲ ಜಿಲ್ಲಾ ಸಂಘದ ಪದಾಧಿಕಾರಿಗಳು ಮತ್ತು ಎಲ್ಲ ಗಣ್ಯ ವ್ಯಕ್ತಿಗಳು ಭಾಗವಹಿಸುತ್ತಿದ್ದಾರೆ. ಈ ಸಮಾವೇಶದಲ್ಲಿ ಸುಮಾರು 1 ಲಕ್ಷಕ್ಕಿಂತ ಹೆಚ್ಚು ಜನಸಂಖ್ಯೆ ಸೇರಿ ಈ ಸಮಾವೇಶನ ಯಶಸ್ವಿ ಮಾಡ್ತೀವಿ ಅಂತ ನನ್ನ